ಕಾಡು ಪ್ರಾಣಿಗಳ ದಾಳಿಗೆ ಈ ಹಿಂದೆ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಕಾಡು ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವುದು ಜನರಿಗೆ ದೊಡ್ಡ ತಲೆನೋವಾಗಿತ್ತು. ಇದಕ್ಕಾಗಿ ಪೋಲೆಂಡ್ನ ಜನರು ಪರ್ಯಾಯ ಮಾರ್ಗಗಳನ್ನು ಹುಡುಕಿದ್ದಾರೆ. ಪೋಲೆಂಡ್ನ ವಾರ್ಸಾದ ಬೀದಿಗಳಲ್ಲಿ ಅಲೆದಾಡುವ ಕಾಡು ಹಂದಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಇವುಗಳ ಉಪಟಳ ತಾಳಲಾರದೆ ಅಲ್ಲಿನ ಜನ ಹಂದಿಗಳನ್ನು ಓಡಿಸಲು ಹೊಸ ತಂತ್ರಜ್ಞಾನ ಹೂಡಿದ್ದಾರೆ. ಅದೇ ಎಡ್ವರ್ಡ್ ವಾರ್ಚುಕಿ ಎಂಬ ಹೆಸರಿನ ರೋಬೋಟ್. ಇದು ಮೂಲತಃ ಕಸ್ಟಮೈಸ್ ಮಾಡಿದ ಹ್ಯೂಮನಾಯ್ಡ್ ರೋಬೋಟ್ ಆಗಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಎಡ್ವರ್ಡ್ ಎಂಬ ಈ ರೋಬೋಟ್ ಕಾಡು ಹಂದಿಗಳ ಹಿಂಡನ್ನ ಬೆನ್ನಟ್ಟುತ್ತಿರುವುದನ್ನ ಕಾಣಬಹುದು. ಎಡ್ವರ್ಡ್ 2 ಕಾಲುಗಳ ಮೇಲೆ ಹುಲ್ಲಿನ ಮೈದಾನದಲ್ಲಿ ಓಡಲು ಪ್ರಯತ್ನಿಸ್ತಾ ಇದ್ರೆ ಕಾಡು ಹಂದಿಗಳು ಬಹಳ ವೇಗವಾಗಿ ಅಲ್ಲಿಂದ ಪರಾರಿಯಾಗ್ತವೆ. ಇದೊಂದು ರೀತಿ ತಮಾಷೆಯ ವಿಡಿಯೋ ರೀತಿ ಕಂಡು ಬಂದಿದೆ. ಒಟ್ಟಿನಲ್ಲಿ ರೋಬೋಟ್ನ ದೃಶ್ಯ ನೆಟ್ಟಿಗರನ್ನ ಹೊಟ್ಟೆ ತುಂಬ ನಗಿಸುವಂತೆ ಮಾಡಿದೆ.